ಹೊಸ ಚಲನಚಿತ್ರ ಅಸತೋಮ ಸದ್ಗಮಯ ಸೆನ್ಸಾರ್ ಮುಗಿಸಿದ್ದು ಬಿಡುಗಡೆಗೆ ಸಿದ್ಧವಾಗಿದೆ ಎಂದು ಚಿತ್ರದ ನಿರ್ದೇಶಕ ರಾಜೇಶ್ ವೇಣೂರ್ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಶ್ವಿನ್ ಪೆರೇರೋ ನಿರ್ಮಾಣದಲ್ಲೇ ಈ ಚಿತ್ರವು ಮೂಡಿಬಂದಿರುವ ಚಿತ್ರಕ್ಕೆ ರಾಧಿಕಾ ಚೇತನ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಮಾನವರ ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಬದ್ಧತೆಯ ವಿಚಾರವನ್ನು ಪ್ರಮುಖವಾಗಿ ಇಟ್ಟುಕೊಂಡು ಚಿತ್ರವನ್ನು ನಿರ್ಮಿಸಲಾಗಿದೆ. ಮಂಗಳೂರು ಸುತ್ತಮುತ್ತದ ರಮಣೀಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಒಟ್ಟು 4 ಹಾಡುಗಳಿದ್ದು ಮಣಿಕಾಂತ್ ಕದ್ರಿ ಹಿನ್ನೆಲೆ ಸಂಗೀತ ನೀಡಿದ್ದಾರೆ. ಕಿರಣ್ ರಾಜ್, ಲಾಸ್ಯ, ನಾಗರಾಜ್, ಬೇಬಿ ಚಿತ್ರಾಲಿ, ರಾಜ್ ದೀಪಕ್ ಶೆಟ್ಟಿ ಮೊದಲಾದವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರೆ, ಗಲ್ಫ್ ರಾಷ್ಟ್ರದಲ್ಲೇ ಇತ್ತೀಚೆಗೆ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡಿದ್ದು ಉತ್ತಮ ಅಭಿಪ್ರಾಯ ಮೂಡಿಬಂದಿದೆ. ಚುನಾವಣೆ ಮುಗಿದ ಬಳಿಕ ಚಿತ್ರದ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಎಂದರು. ಈ ಒಂದು ಟಾಪಿಕ್ ಅನ್ನು ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಇದು. ಈ ಸಿನಿಮಾದ ಬಹುತೇಕ ಚಿತ್ರೀಕರಣ ಮಂಗಳೂರು ಭಾಗದಲ್ಲೇ ನಡೆದಿದೆ. 70% ಇನ್ನೇನು ಅಂದರೆ ಮ್ಯಾಕ್ಸಿಮಮ್ ಪೋರ್ಷನ್ ಮೂಡುಬಿದ್ರೆಯಲ್ಲಿ, ಆಮೇಲೆ ಒಂದು ಸ್ವಲ್ಪ ಮಂಗಳೂರು ಬೀಚಲ್ಲಿ, ಶಶಿಕ್ಲು ಬೀಚ್, ಆಮೇಲೆ ಕಾರ್ಕಳದಲ್ಲಿ ಶೂಟಿಂಗ್ ನಡೆದಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಲಾಸ್ಯ ನಾಗರಾಜ್. ಇತ್ತೀಚೆಗೆ ಬಿಗ್ ಬಾಸ್ ಅಲ್ಲಿ ಇದ್ದೆ, ಈ ಸೀಸನ್ ಬಿಗ್ ಬಾಸ್ ಅಲ್ಲಿ. ಇದು ನನ್ನ ಮೊದಲನೇ ಸಿನಿಮಾ ಅಸತೋಮ ಸದ್ಗಮಯ. ಸೊ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಇದೇ ಟೈಮ್ಗೆ ನಾವು ಮಂಗಳೂರಲ್ಲಿ ಮೂಡುಬಿದ್ರೆಯಲ್ಲಿ ಶೂಟ್ ಮಾಡಿದ್ವಿ. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಮಂಡ್ಯದ ಹುಡುಗಿ. ಮಂಡ್ಯಲ್ಲಿ ಇಟ್ಕೊಂಡು ನಾನು ಫುಲ್ ಹೈಫೈ ಥಿಂಕಿಂಗ್. ಮಂಡ್ಯದ ಜನರಿಗಿಂತ ನಾನೇ ಮೋಸ್ಟ್ ಮಾಡರ್ನ್, ನಾನೇ ಮೋಸ್ಟ್ ಎಜುಕೇಟೆಡ್ ಅಂತ ಹೇಳ್ಬೋದು. ಅಂತ ಆಟಿಟ್ಯೂಡ್ ಇರುತ್ತೆ ಇವರಿಗೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನೇನು ಹೇಳಬೇಕು ಅಂದರೆ, ಇದು ನನ್ನ ಫಸ್ಟ್ ಕನ್ನಡ ಫಿಲ್ಮ್. ನಂಗೆ ತುಂಬ ಖುಷಿ ಆಯಿತು. ಇದರಲ್ಲಿ ನನ್ನ ಪಾತ್ರದಿಂದ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ನನಗೆ ತುಂಬ ಖುಷಿ ಆಯಿತು ಈ ಫಿಲ್ಮ್ ಮಾಡಿ. ನನಗೆ ಡೈರೆಕ್ಟರ್ ತುಂಬ ಸಪೋರ್ಟ್ ಮಾಡಿದರು, ಅದಕ್ಕೆ ಅವರಿಗೆ ಥ್ಯಾಂಕ್ಸ್. ಮತ್ತು ಪ್ರೊಡ್ಯೂಸರ್ಗೂ ಕೂಡ ಥ್ಯಾಂಕ್ಸ್. ಇನ್ನೊಂದೇನು ಹೇಳಬೇಕು ಅಂದರೆ, ನನಗೆ ಎಲ್ಲರೂ ಅಲ್ಲಿ ಫ್ರೆಂಡ್ಸ್ ಆಗಿದ್ರು, ತುಂಬ ಖುಷಿ ಆಯಿತು. ನಾನು ದುಬೈಯಲ್ಲಿ ಫಿಲ್ಮ್ಸ್ ರಿಲೀಸಿಗೆ, ಪೋಸ್ಟರ್ನ ಫಿಲ್ಮ್ಸ್ ರಿಲೀಸಿಗೆ, ಕನ್ನಡ ಫಿಲ್ಮ್ಸ್ ರಿಲೀಸಿಗೆ ತುಂಬ ಸಪೋರ್ಟ್ ಮಾಡಿದೆ. ಅಸತೋಮ ಸದ್ಗಮಯದ್ದು ಟ್ರೈಲರ್ ದುಬೈಲಿ ರಿಲೀಸ್ ಆಗುವಾಗ ತುಂಬ ರೆಸ್ಪಾನ್ಸ್ ಬಂತು 4 ಸೈಡಿಂದ. UAE ಅಂದರೆ ದುಬೈ ಮಾತ್ರ ಅಲ್ಲ, ಶಾರ್ಜಾ, ಅಬುದಾಬಿ, ರಾಸಲ್ ಖೈಮಾ, ಮಲ್ಕೂರ್ 7 ಸ್ಟೇಟ್ನಿಂದ ಫುಲ್ಲು ಒಳ್ಳೆ ರೆಸ್ಪಾನ್ಸ್ ಆಗಿ ಅದನ್ನು ತುಂಬ ಜನ ಬಂದರು. ಸೊ ಅಸತೋಮ ಸದ್ಗಮಯ ದುಬೈಲಿ ಸಹ ರಿಲೀಸ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಅಥವಾ ಕರಾವಳಿಗರ ಚಿತ್ರಗಳ